ಹೆಚ್ಚುತ್ತಿರುವ ಪ್ರಕರಣ ಮತ್ತು ಕೋವಿಡ್ ರೂಪಾಂತರ ಒಮಿಕ್ರಾನ್ ವೈರಸ್ ಹರಡುವಿಕೆ ಮಧ್ಯೆ ಪಿಯುಸಿ ಪರೀಕ್ಷೆ ನಡೆಸುವುದನ್ನು ಖಂಡಿಸಿ ಮತ್ತು ಪರೀಕ್ಷೆಯನ್ನು ಮುಂದೂಡುವಂತೆ ಆಗ್ರಹಿಸಿ ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ನಗರದ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ರಸ್ತೆ ತಡೆ ನಡೆಸಿದೆ. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸವಾದ್ ಸುಳ್ಯ ಮಾತನಾಡಿ, ರಾಜ್ಯ ಸರ್ಕಾರವು ಮೂರನೇ ಅಲೆಯ ಭೀತಿ ಹುಟ್ಟಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಚೆಲ್ಲಾಟವಾಡುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಹೆತ್ತವರು ಆತಂಕಕ್ಕೀಡಾಗಿದ್ದಾರೆ. 18 ವರ್ಷದೊಳಗಿನ ಯಾರಿಗೂ ಇನ್ನೂ ಕೋವಿಡ್ ಲಸಿಕೆ ನೀಡಿಲ್ಲ. ಲಸಿಕೆ ನೀಡಿದವರ ಮಾಹಿತಿಯನ್ನ ಕೂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಮೂಲಕವೇ ಪಡೆಯುವ ತಂತ್ರಗಾರಿಕೆಯನ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಆಪಾದಿಸಿದರು. ವಿದ್ಯಾರ್ಥಿಗಳ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂಬುದಕ್ಕೆ ಕೊರೋನಾ ಸಂಕಷ್ಟ ಕಾಲದಲ್ಲಿ ದ್ವಿತೀಯ ಪಿಯು ಅರ್ಧವಾರ್ಷಿಕ ಪರೀಕ್ಷೆ ನಡೆಸುವುದೇ ಸಾಕ್ಷಿಯಾಗಿದೆ. ಸರ್ಕಾರ ತಕ್ಷಣ ಈ ಪರೀಕ್ಷೆಯನ್ನ ಮುಂದೂಡಿ ವಿದ್ಯಾರ್ಥಿಗಳ ಆತಂಕವನ್ನು ದೂರ ಮಾಡಬೇಕೆಂದು ಹೇಳಿದರು. ಮೂರನೇ ಅಲೆ ಬರುವಂತ ಒಂದು ಮುನ್ಸೂಚನೆ ಇದೆ. ರಾಜ್ಯದಲ್ಲಿ ಕೂಡ ಹೊಸ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ನೀಚ ಸರ್ಕಾರ ಪಿಯುಸಿ ಮಕ್ಕಳಿಗೆ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇದೆ. ಪಿಯುಸಿ ಮಕ್ಕಳ ಭವಿಷ್ಯ ಜೊತೆ ಇವರು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇಂತಹ ಸರ್ಕಾರಕ್ಕೆ, ಇಂತಹ ಶಿಕ್ಷಣ ಮಂತ್ರಿಗೆ ನಾವು ವಿರುದ್ಧ ಹೋಗ್ತಾ ಇದ್ದೇವೆ. ಶಿಕ್ಷಣ ಸಚಿವರು ಕರೆದು ನಮ್ಮನ್ನು ಮಾತಾಡುವಂಥ ಒಂದು ಸ್ವಭಾವ ಕೂಡ ಅವರ ಹತ್ರ ಇಲ್ಲ. ಅಂತಹ ಒಂದು ನೀಚ ಶಿಕ್ಷಣ ಮಂತ್ರಿಯನ್ನು ನಾವು ವಿರೋಧಿಸ್ತೇವೆ. ಈ ಭ್ರಷ್ಟ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ಹಾಗೆಯೇ ಕೊರೋನಾ ಮೂರನೇ ಸಂದರ್ಭದಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲೇಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಎನ್ಎಸ್ಯುಐ ಮಾಡಲಿಕ್ಕಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ, ರಾಜ್ಯದಲ್ಲಿ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಬೆಂಗಳೂರಿನಲ್ಲಿ ಕಾರ್ಯಕರ್ತರನ್ನ ಬಂಧಿಸ್ತಾ ಇದ್ದಾರೆ. ಇವಾಗ ರಾಜ್ಯ ಸರ್ಕಾರ ಏನು ಮಾಡಿ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಎನ್ಎಸ್ಯುಐ ವತಿಯಿಂದ ಇವತ್ತು ಕೋವಿಡ್ ಸಂದರ್ಭದಲ್ಲೂ ಕೂಡ ಇವತ್ತು ಒಂದು ಕಡೆ ಸರ್ಕಾರ ಮಾಧ್ಯಮದ ಮುಖಾಂತರ ಏನು ಇಡೀ ರಾಜ್ಯವನ್ನೇ ಭಯವನ್ನು ಹುಟ್ಟಿಸಿ ಏನು ಮೂರನೇ ಅಲೆ ಇತ್ಯಾದಿ ಭಯವನ್ನು ಜನಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಪೋಷಕರೆಲ್ಲ ಹುಟ್ಟಿಸಿ ಇವತ್ತು ವ್ಯಾಕ್ಸಿನ್ ಆಗದೆ ಮಾಲ್ಗಳಿಗೆ ಎಂಟ್ರಿ ಇಲ್ಲ, ವ್ಯಾಕ್ಸಿನ್ ಆಗದೆ ಹಾಗೂ ಇತರ ಚಟುವಟಿಕೆಗಳು ಮಾಡುವಾಗಿಲ್ಲ, ಕಾಲೇಜಿಗೆ ವ್ಯಾಕ್ಸಿನ್ ಆಗದೆ ಬರುವಾಗಿಲ್ಲ ಅಂತ ಆದೇಶವನ್ನು ಒಂದು ಕಡೆ ಕೊಡ್ತದೆ. ಮತ್ತೊಂದು ಕಡೆ ಇದೇ 18 ವರ್ಷದ ಕೆಳಗಿನ ಮಕ್ಕಳಿಗೆ ಇಲ್ಲಿವರೆಗೂ ಒಂದು ವ್ಯಾಕ್ಸಿನ್ ಕೂಡ ಆಗಲಿಲ್ಲ. ಇವತ್ತು ಏನು ದ್ವಿತೀಯ PUC ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ಚೆಲ್ಲಾಟ ಆಡ್ತಾ ಇದೆ.